ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡಬೇಕು ಎಂದು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಕರೆಕೊಟ್ಟ ಬಂದ್ಗೆ ವ್ಯಾಪಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೋಟಾ ಸಮೀಪದ ಮಾಣೂರಿನಿಂದ ಮಾಬುಕಳದ ತನಕವೂ ರಾಷ್ಟ್ರೀಯ ಹೆದ್ದಾರಿ ಬದಿಗಳಲ್ಲಿರುವ ಅಂಗಡಿಗಳನ್ನು ಬಂದ್ ಮಾಡಿದ ಸಾರ್ವಜನಿಕರು ಬಳಿಕ ಸಾಸ್ತಾನ ಗುಂಡ್ಮಿ ಟೋಲ್ ಕೇಂದ್ರದ ಬಳಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡರು. ಪ್ರತಿಭಟನಾ ಸಭೆಯ ಆರಂಭದಿಂದಲೂ ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆ ಕಂಪನಿ ನವಯುಗದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಾಣವಾದರೂ ಕೊಟ್ಟೆವು, ಟೋಲ್ ಕಟ್ಟೆವು ಎಂಬ ಆಕ್ರೋಶಭರಿತ ಘೋಷಣೆಗಳು ಕೇಳಿಬಂದವು. ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಮಾತನಾಡಿದ ಕೇಮಾರು ಈಶಾ ವಿಠಲದಾಸ ಸ್ವಾಮೀಜಿ ಅವರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಟೋಲ್ ಮುಕ್ತ ಜಿಲ್ಲೆಯಾಗಬೇಕು. ಟೋಲ್ ಮುಕ್ತ ಜಿಲ್ಲೆಯಾಗಬೇಕಾದ್ರೆ ನಿಮ್ಮೆಲ್ಲರ ಪರಿಶ್ರಮ ಮುಖ್ಯವಾಗಿ ಬೇಕು. ಇಂದು ಬೆವರು ಹರಿಸಿದ್ರೆ ಮಾತ್ರ ನಾಳೆಯ ದಿನ ಬರುವ ಕಣ್ಣೀರನ್ನ ತಡೆಯಬಹುದು. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳಿಗಿಂತ ದೊಡ್ಡ ವ್ಯವಸ್ಥೆ ಇಲ್ಲ. ಆದರೆ ಜನಪ್ರತಿನಿಧಿಗಳ ಮಾತನ್ನ ಮೀರಿ ಜಿಲ್ಲಾಡಳಿತ ವರ್ತಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ಹೋರಾಟ ಸಮಿತಿಯವರು ನಮ್ದೆಲ್ಲ ಚಿಂತನೆ ಏನಂತ ಹೇಳಿದ್ರೆ ನಮ್ಮ ಎರಡೂ ಅವಿಭಜಿತ ದಕ್ಷಿಣ ಜಿಲ್ಲೆಯ ಟೋಲ್ ಮುಕ್ತ ಆಗಬೇಕಂತೆಲ್ಲ ನಮ್ಮ ಪ್ರಯತ್ನ. ಟೋಲ್ ಮುಕ್ತ ಒಂದು ಜಿಲ್ಲೆ ಆಗಬೇಕು. ನೀವೆಲ್ಲರೂ ಅದಕ್ಕೆ ಧ್ವನಿಗೂಡಿಸಿ. ಇವತ್ತು ನೀವು ಬೆವರು ಹರಿಸಿ, ಬೆವರು ಬರ್ತಾ ಇದೆ, ನಿಮಗೆ ಬಿಸಿಲಿದೆ, ಆದರೆ ಇವತ್ತು ಬೆವರು ಹರಿಸಿದ್ರೆ ನಾಳೆ ಬರುವಂತ ಕಣ್ಣೀರು ನಿಲ್ತದೆ ಅನ್ನುವಂತ ಮಾತನ್ನು ಹೇಳಿ ನಾನು ಯಾವತ್ತು ನಿಮ್ಮ ಜೊತೆ ಇದ್ದೇನೆ. ಇವತ್ತು ಎಲ್ಲ ಜನಪ್ರತಿನಿಧಿಗಳಿದ್ದಾರೆ. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕ ರಘುಪತಿ ಭಟ್ ಅವರು ಮಾತನಾಡಿ, ಜಿಲ್ಲಾಡಳಿತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರ ಈ ಹಿಂದೆ ಗುತ್ತಿಗೆ ಕಂಪನಿಯವರಿಗೆ ಒಪ್ಪಂದ ಮಾಡಿಕೊಟ್ಟಿದೆ. ಒಪ್ಪಂದದ ಪ್ರಕಾರ ಸರಿಯಾದ ಸಮಯಕ್ಕೆ ಹೆದ್ದಾರಿ ಕಾಮಗಾರಿ ನಡೆಸಿದ ನವಯುಗ ಕಂಪನಿಯ ವಿರುದ್ಧ ನಮ್ಮ ಹೋರಾಟ. ನಮ್ಮ ಭೂಮಿಯನ್ನ ಉಪಯೋಗಿಸಿಕೊಂಡು ಅಸಮರ್ಪಕ ಕಾಮಗಾರಿ ಮಾಡಿ ಇಂದು ಸ್ಥಳೀಯರ ಮೇಲೆ ಟೋಲ್ ಅನ್ನ ವಿಧಿಸಬೇಡಿ ಎನ್ನುವುದು ನಮ್ಮ ಬೇಡಿಕೆ. ಸಂಸದೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಈ ಭಾಗದ ಜನಪ್ರತಿನಿಧಿಗಳು ಸ್ಥಳೀಯರಿಗೆ ವಿನಾಯಿತಿ ನೀಡಿ ಎಂಬ ಆಗ್ರಹಗಳನ್ನು ಮಾಡುತ್ತಿದ್ದಾರೆ. ಸಣ್ಣ ಒಪ್ಪಂದಕ್ಕೆ ಬರಲು ಇವರಲ್ಲಿ ಸಾಧ್ಯವಿಲ್ಲ ಅಂತಾದ ಮೇಲೆ ಇವರು ಹೇಗೆ ಕಂಪನಿಯನ್ನ ನಡೆಸುತ್ತಾರೆ ಎಂದು ನಾವು ಪ್ರಶ್ನೆ ಮಾಡಬೇಕಾಗಿದೆ ಎಂದು ಹೇಳಿದ್ರು. ಇವತ್ತು ಇದು ಯಾವುದೇ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಥವಾ ಯಾವುದೇ ಜಿಲ್ಲಾಡಳಿತದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಆಗುವುದಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧವಲ್ಲ, ಕೇಂದ್ರ ಸರ್ಕಾರದ ವಿರುದ್ಧವಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಎಗ್ರಿಮೆಂಟ್ ಮಾಡಿ ಹಿಂದೆ ಕೊಟ್ಟಿದೆ. ಇವತ್ತವರು ಕಾಮಗಾರಿಗಳನ್ನು ಸರಿಯಾಗಿ ಮುಗಿಸಿಲ್ಲ. ಆ ಸಮಸ್ಯೆ ಇವತ್ತು ನಮ್ಮ ಹೋರಾಟ ಯಾರ ವಿರುದ್ಧ ಅಂತ ಹೇಳಿದ್ರೆ ನವಯುಗ ಕಂಪನಿಯ ವಿರುದ್ಧ ನಮ್ಮ ವಿಶೇಷವಾದಂಥ ಹೋರಾಟ. ಅವರು ಇವತ್ತು ಇಲ್ಲಿ ಬಂದು ನಮ್ಮ ಭೂಮಿಯನ್ನು ಉಪಯೋಗಿಸಿಕೊಂಡು ಅಸಮರ್ಪಕವಾದಂಥ ಕಾಮಗಾರಿಗಳನ್ನು ಮಾಡಿ ಇವತ್ತು ಜನರ ಮೇಲೆ, ಸ್ಥಳೀಯರ ಮೇಲೆ ಟೋಲನ್ನು ಹಾಕಬೇಡಿ ಅಂತ ಹೇಳುವಂಥ ನಮ್ಮ ಬೇಡಿಕೆ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ, ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಕಾಪು ಶಾಸಕ ಲಾಲಾಜಿ ಮೆಂಡನ್, ವಿವಿಧ ಧರ್ಮಗಳ ಧರ್ಮಗುರುಗಳು, ಇಂಟೆಕ್ ರಾಜ್ಯಾಧ್ಯಕ್ಷ ರಾಕೇಶ್ ಮಲ್ಲಿ, ದೇವಪ್ರಸಾದ್ ಶೆಟ್ಟಿ, ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಅಧ್ಯಕ್ಷ ಪ್ರತಾಪ್ ಶೆಟ್ಟಿ, ಕಾರ್ಯದರ್ಶಿ ವಿಠಲ್ ಪೂಜಾರಿ, ಲಾರಿ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ರಾಜೇಶ್ ಕಾವೇರಿ, ಅಲ್ವಿನ್ ಅಂದಾದ್ರೆ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24 7 ಕುಂದಾಪುರ.